ವಿಟ್ಲ ಲಯನ್ಸ್ ಸೇವಾ ಟ್ರಸ್ಟ್ ವಿಟ್ಲ ಲಯನ್ಸ್ ಕ್ಲಬ್ ಆಶ್ರಯದಲ್ಲಿ ನೂತನವಾಗಿ ನಿರ್ಮಾಣಗೊಂಡಂತಹ ವಿಟ್ಲ ಲಯನ್ಸ್ ಕ್ಲಬ್ ಆಡಳಿತ ಕಚೇರಿಯ ಕಟ್ಟಡದ ಉದ್ಘಾಟನಾ ಸಮಾರಂಭ ಒಕ್ಕತ್ತೂರಿನಲ್ಲಿ ನಡೆಯಿತು. 1972 ಜೂನ್ ತಿಂಗಳಲ್ಲಿ ಪೂರ್ವ ಗವರ್ನರ್ ಪ್ರೊಫೆಸರ್ ಡಾಕ್ಟರ್ ಬಿಎಂ ಹೆಗ್ಡೆ ಅವರ ಮಾರ್ಗದರ್ಶನದಲ್ಲಿ ಲಯನ್ಸ್ ಕ್ಲಬ್ ಮಂಗಳೂರು ನೇತೃತ್ವದಲ್ಲಿ ಡಾಕ್ಟರ್ ಎಂ ರಾಮಮೋಹನ್ ರವರ ಸ್ಥಾಪಕ ಅಧ್ಯಕ್ಷತೆಯಲ್ಲಿ ಲಯನ್ಸ್ ಕ್ಲಬ್ ವಿಟ್ಲ ಸ್ಥಾಪಿಸಲಾಗಿತ್ತು. ಇದುವರೆಗೂ ಜನಪರ ಜನಹಿತ ಸೇವಾ ಕಾರ್ಯಕ್ರಮ ನಡೆಸ್ತಾ ಬಂದು ಲಯನ್ಸ್ ಜಿಲ್ಲೆ 317ಡಿಯಲ್ಲಿ ಗುರುತಿಸಲ್ಪಡ್ತಾ ಬಂದಿದೆ. 1947ರವರೆಗೆ ನಮಗೆ ನಿವೇಶನ ಖರೀದಿಸಲು ಪ್ರಯತ್ನ ಪಡ್ತಾ ಇದ್ರೂ ಫಲಕಾರಿಯಾಗಲಿಲ್ಲ. ಇದೀಗ ಒಕ್ಕೆತೂರಿನಲ್ಲಿ ಸ್ವಂತ ನಿವೇಶನ ಖರೀದಿಸಿತ್ತು. ವಿಟ್ಲ ಲಯನ್ಸ್ ಕ್ಲಬ್ನ ಅಧ್ಯಕ್ಷರು ಸಿವಿಲ್ ಇಂಜಿನಿಯರ್ ಆದ ಸಂತೋಷ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಲಯನ್ಸ್ ಕಚೇರಿಯನ್ನ ನಿರ್ಮಿಸಲಾಗಿದೆ. ಬೆಳಗ್ಗೆ ವೇದಮೂರ್ತಿ ವಿಕಾಸ್ ಭಟ್ ಅವರ ನೇತೃತ್ವದಲ್ಲಿ ಗುರು ಗಣಪತಿ ಪೂಜೆ, ಪುಣ್ಯಾಹ ವಾಚನ, ಗಣಪತಿ ಹವನ, ಲಕ್ಷ್ಮೀ ಪೂಜೆ, ದ್ವಾರ ಪೂಜೆ, ಮಂಗಳಾಷ್ಟಕ ಉದ್ಘಾಟನೆ, ಮಹಾಮಂಗಳಾರತಿ, ಪ್ರಸಾದ ವಿತರಣೆ ನಡೆಯಿತು. ಲಯನ್ಸ್ ಜಿಲ್ಲಾ ಗವರ್ನರ್ ಡಾಕ್ಟರ್ ಗೀತಾ ಪ್ರಕಾಶಿ ಅವರು ನಾಮಫಲಕ ಅನಾವರಣ ಮಾಡಿ ದೀಪ ಪ್ರಜ್ವಲಿಸಿ ಶುಭ ಹಾರೈಸಿ ತನ್ನ ರಾಜ್ಯಪಾಲಕ ಅವಧಿಯಲ್ಲಿ ಫಿಸಿಯೋಥೆರಪಿ, ಸ್ಪೀಚ್ ಥೆರಪಿ ಘಟಕ ನಿರ್ಮಾಣಕ್ಕೆ ಎಲ್ಲರ ಸಹಕಾರ ಅಗತ್ಯವಾಗಿದೆ ಎಂದರು. ಡಾಕ್ಟರ್ ರಾಮಮೋಹನ್ ರವರ ಒಂದು ಕನಸಿನ ಕೂಸಾದ ಈ ಲಯನ್ಸ್ ಕ್ಲಬ್ ವಿಟ್ಲ 48ನೇ ವರ್ಷಕ್ಕೆ ಆಗುವಾಗ ನಮ್ಮ ವಿಟ್ಲದಿಂದಲೇ ನನ್ನನ್ನು ನೀವು ಜಿಲ್ಲಾ ಗವರ್ನರ್ ಆಗಿ ಆಯ್ಕೆ ಮಾಡಲಿಕ್ಕೆ ಸಹಕರಿಸಿ ಮುಂದಿನ ಜಿಲ್ಲೆಯಲ್ಲಿ ನಾವು ಈ ಜಿಲ್ಲೆಯ ಒಂದು ಅಧಿಕಾರವನ್ನು ಉಸ್ತುವಾರಿಯನ್ನು ವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇಂಥ ಒಂದು ಸುಸಂದರ್ಭದಲ್ಲಿ ನಮ್ಮದೇ ಆದ ಸ್ವಂತ ನಿವೇಶನದಲ್ಲಿ ನಮ್ಮ ಆಡಳಿತ ಕಚೇರಿ ಮತ್ತು ಮುಂದಿನ ವರ್ಷದ ನಮ್ಮ ಜಿಲ್ಲಾ ಯೋಜನೆಯಾದ ಫಿಸಿಯೋಥೆರಪಿ ಮತ್ತು ಸ್ಪೀಚ್ ಥೆರಪಿ ಸೆಂಟರನ್ನು ಉನ್ನತೀಕರಿಸುವಂತಹ ಕೆಲಸ ಈಗಾಗಲೇ ನಾವು ವಾರಕ್ಕೊಂದು ಸಾರಿ ಆ ಫಿಸಿಯೋಥೆರಪಿ ಕಾರ್ಯಕ್ರಮವನ್ನು. ಇನ್ನು ವಿಟ್ಲ ಲಯನ್ಸ್ ಕ್ಲಬ್ ಅಧ್ಯಕ್ಷ ಸಂತೋಷ್ ಕುಮಾರ್ ಶೆಟ್ಟಿ ಪೆಲತಡ್ಕ ಕುದ್ರಿಯಗುತ್ತು, ಟ್ರಸ್ಟ್ ಅಧ್ಯಕ್ಷ ಸತೀಶ್ ಕುಮಾರ್ ಆಳ್ವಾ, ಸ್ಥಾಪಕಾಧ್ಯಕ್ಷ ಸಿವಿ ಗೋಪಾಲಕೃಷ್ಣ, ಟ್ರಸ್ಟ್ ಉಪಾಧ್ಯಕ್ಷ ಪ್ರಭಾಕರ್ ಶೆಟ್ಟಿ ದಂಬೆಕಾನ, ನೂತನ ಅಧ್ಯಕ್ಷೆ ಜಸಿಂತಾ ಮಸ್ಕರೇಂಜಸ್ ಶುಭ ಹಾರೈಸಿದರು. ಟ್ರಸ್ಟ್ ಕೋಶಾಧಿಕಾರಿ ರಾಧಾಕೃಷ್ಣ ನಾಯಕ್, ಜಿಲ್ಲಾ ಸಾರ್ವಜನಿಕ ಸಂಪರ್ಕಾಧಿಕಾರಿ ವಿಟ್ಲ ಮಂಗೇಶ ಭಟ್, ಲಯನ್ಸ್ ಜಿಲ್ಲಾ ಪ್ರಥಮ ಮಹಿಳೆ ಡಾಕ್ಟರ್ ಗಾಯತ್ರಿ ಗೀತಾ ಪ್ರಕಾಶ್, ಲಯನ್ಸ್ ಜಿಲ್ಲಾ ಕೋಶಾಧಿಕಾರಿ ಮಹಮ್ಮದ್ ಇಕ್ಬಾಲ್, ಲಯನ್ಸ್ ಜಿಲ್ಲಾ ಗವರ್ನರ್ ಕೋಆರ್ಡಿನೇಟರ್ ವಿ ಗಂಗಾಧರ್, ಲಿಯೋ ಜಿಲ್ಲಾ ಕೋಶಾಧಿಕಾರಿ ಜಾಸ್ಮಿನ್, ಸಿಂಧು ಸಂತೋಷ್ ಶೆಟ್ಟಿ, ಕಾರ್ಯದರ್ಶಿ ಮನೋಜ್ ಕುಮಾರ್ ರೈ, ಕೋಶಾಧಿಕಾರಿ ಮಹಮ್ಮದ್ ಖಲಂದರ್, ನೂತನ ಕಾರ್ಯದರ್ಶಿ ಹರ್ಷಿತ್, ನೂತನ ಕೋಶಾಧಿಕಾರಿ ಭಾರತಿ ಪ್ರಕಾಶ್, ಪೂರ್ವಾಧ್ಯಕ್ಷರುಗಳು, ಸದಸ್ಯರು, ಲಿಯೋ ಸದಸ್ಯರು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.